ಬಂಟ್ವಾಳ ತಾಲೂಕಿನ ಬಿಳಿಯೂರು ಗ್ರಾಮದ ಗ್ರಾಮದೇವರಾದ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದಲ್ಲಿ ವಾರ್ಷಿಕ ಜಾತ್ರೋತ್ಸವವು ನಿನ್ನೆ ನೆರವೇರಿದೆ. ವಿವಿಧ ಬಗೆಯ ಹೂವಿನ ಅಲಂಕಾರಗಳಿಂದ ಅಲಂಕೃತವಾದ ದೇವಾಲಯವು ದೀಪಾಲಂಕಾರಗಳಿಂದ ಮತ್ತಷ್ಟು ಕಂಗೊಳಿಸ್ತಾ ಇತ್ತು. ಜಾತ್ರೋತ್ಸವದ ಅಂಗವಾಗಿ ಊರ ಪರವೂರ ಭಕ್ತಾದಿಗಳು ಮೆರವಣಿಗೆಯ ಮೂಲಕ ಹೊರೆ ಕಾಣಿಕೆಯನ್ನ ದೇವಾಲಯಕ್ಕೆ ಅರ್ಪಿಸಿದ್ದಾರೆ. ಕೊರೋನಾ ಹಿನ್ನೆಲೆ ಸರಳವಾಗಿ ನಡೆದ ಜಾತ್ರೋತ್ಸವ ಕಾರ್ಯಕ್ರಮಕ್ಕೆ ಶ್ರೀಮತ್ ಶಂಕರಾಚಾರ್ಯ ತೋಟಕಾಚಾರ್ಯ ಸಂಸ್ಥಾನ ಶ್ರೀ ಎಡನೀರು ಮಠದ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀಪಾದರು ಆಗಮಿಸಿದ್ರು. ನಿನ್ನೆ ಕ್ಷೇತ್ರದಲ್ಲಿ ಬಟ್ಟಲ ಕಾಣಿಕೆ ನಡೆದಿದ್ದು, ಕೊರೋನಾ ಹಿನ್ನೆಲೆ ಕೊರೋನಾ ನಿಯಮಗಳನ್ನು ಪಾಲಿಸಿ ಭಕ್ತಾದಿಗಳು ಶ್ರೀದೇವರ ದರ್ಶನವನ್ನ ಪಡೆದಿದ್ದಾರೆ. ज्वलन्तीं वैरोजनीं कर्मफलेषु जुष्टां दुर्गां देवीं शरणमहं प्रपद्ये सुतरसितरसे नमः।